ನಮ್ಮ ಸಂಪತ್ತನ್ನು ಹಚ್ಚಿಸಿ ಬರುವಂತಹ ದಾನವರು ಯುದ್ಧರಂಗದಲ್ಲಿ ಮರಣ ಹೊಂದುತ್ತವರ ಜಾಯಮಾನ ನೀವು ಅಪ್ಪನೇ ಕೊಟ್ಟಿರಂತಾದ್ರೆ ಅವರನ್ನು ನಾನು ಕೊಂದು ಕಡಿತೇನೆ. ಸಂಪತ್ತಿನ ಆಸೆಯನ್ನು ಬಿಟ್ಟು ಹಿಂದೆ ಹೋದ್ರೆ ಜೀವ ಹೊಡಿತದೆ, ಸೀರೆ ಹಾಡಿತೇನೆ. ದಾಳಿಯನ್ನು ಮಾಡಿದ್ದೇವೆ ನಾವು. ಬಿಟ್ಟು ಕೊಟ್ಟೆ ಅಂತಾದ್ರೆ ಲೇಸು, ಇಲ್ಲ ಅಂತಾದ್ರೆ ಸಿರ ಓದಿ. ಅಂದ ಹಾಗೆ ಹಿಂದೆ ತರಳಿದ್ರೆ ಉಳಿತು, ಮತ್ತೆ ಇಲ್ಲ ನಿನ್ನ
ಅದಮ್ಮ ಅದಮ ನೀಚ ಚಾಂಡಾಲ ರಾಕ್ಷಸರ ಎಲ್ಲರನ್ನು ಸೇರಿಸಿಕೊಂಡು ಎಲ್ಲ ಬರೆದಿಟ್ಟಿದ್ಯಾ? ಹೌದು ಹೌದೌದು ಎಲ್ಲಾ ರಾಕ್ಷಸರನ್ನು ಕೂಡಿಕೊಂಡು ಸ್ವರ್ಗದ ಮೇಲೆ ದಾಳಿ. ನಾವು ಬಿಟ್ಟು ಬರುವಾಗ ಇನ್ನ ಹಾಗಲ್ವೋ? ಎಲ್ಲರನ್ನು ಕರ್ಕೊಂಡೇ ಹೋಗುದು. ಹೌದಾ? ಎಲ್ಲರನ್ನು ಒಟ್ಟಾಗಿ ಕಳಿಸ್ತೇನೆ. ಎಲ್ಲಿಗೆ? ಇನ್ನವರನ್ನು ಕರ್ಕೊಂಡು ಹೋಗ್ತೀಯಾ? ಯಮನ ಆಲಯಕ್ಕೆ ದೇವೇಂದ್ರ ಶತಯಾಗವನ್ನು ಮಾಡಿ 3 ಮೂರ್ತಿಗಳ ಮನಸ್ಸನ್ನು ಮೆಚ್ಚಿಸಿ ದೇವಪೀಠವನ್ನು ಪಡೆದ ಬಲಿಯು. ಹೌದು, ಬಹಳ ಹೆಮ್ಮೆ ಇದೆ ನಿನ್ನ ಬಗ್ಗೆ ನನಗೆ. ಆದರೆ ಹಿರಿಯ ಭಾಗಿಗಳಂತ ರಕ್ಕಸರು ಭೂಮಿಯಲ್ಲಿ ಹುಟ್ಟಿದ ಕ್ಷಣವೇ ಮತ್ಸರದಿಂದ ನೋಡುವ ಬಲಿಯು. ನಾನೀಗ ಬಂದದ್ದಕ್ಕೆ ಈ ಹಿಂದೆ ರಕ್ಕಸರನ್ನೆಲ್ಲ ಕೊಲ್ಲುವುದಕ್ಕೆ ಮೂಲ ಕಾರಣ ನೀವೇ ಅಲ್ವಾ? ಹೌದು. ಎಂತದ್ದು? ಹೌದು ಹೌದು ಅಂತ ಈಗ ನಾನು ಸೇಡು ತೀರಿಸುವುದಕ್ಕೆ ಹೇಳಿದ್ಯಾ? ಹಾಗಾಗಿ ಹೌದು ಅಂತ ಹೇಳಿ ಸೇಡು ತೀರಿಸುವುದಕ್ಕೆ ಬಂದಿದ್ದೇನೆ ನಾನು. ಬೇಡ, ದೇವಲೋಕ ನನಗೆ ಬಿಟ್ಟುಕೊಡು, ಉಳಿತೀನಿ. ಇಲ್ಲದಿದ್ರೆ ಪಾರ ಹಿಡಿದು ಓಡಿಸಲೇ ಇಲ್ಲ. ಅದು ನಿನಗೆ ಗೊತ್ತುಂಟಾ? ಕಷ್ಟಪಟ್ಟದ್ದು ನಿಮ್ಮ ಸಾಧನೆ ಗೊತ್ತಾಯ್ತಲ್ಲ. ಈ ಸಾಧನೆಯಲ್ಲಿ ಮತ್ತೊಬ್ಬರಿಗೆ ಉಪಕಾರ ಆಗಬೇಕು ಅಂತ ಯೋಚನೆ ಬೇಕು. ಯೋಚನೆ ಮಾಡುವುದಿಲ್ಲ. ನಾವು ಉಪಕಾರ ಮಾಡ್ತೇವೆ. ಏನು ಗೊತ್ತಾ? ಭೂಲೋಕದವರಿಗೆ ಬೆಳೆ ಬೆಳೆಯುವುದಕ್ಕೆ ಕಾಲ ಕಾಲಕ್ಕೆ ಮಳೆ ಗಾಳಿ ಇದೆಲ್ಲವನ್ನು ಕೊಡ್ತೇವೆ. ನಿಮಗೆ ಬದುಕಲಿಕ್ಕಲ್ಲ. ಅವರೊಳಗೆ ಬೇರೆ ಕೆಲಸ ಇಲ್ವಾ? ಯಾಕೆ? ಅವ ಮಾಡುವುದಲ್ವ ಎಲ್ಲ? ಹೌದು. ನಿನ್ನ ಅಪ್ಪಣೆ ಪಡೆದು ಮಾಡುವುದಲ್ಲ ಅವ. ಅವಾಗ ಅವಾಗ ಬರ್ತಾನೆ. ಹಾಗೆ ವಾಯು ಕೂಡ ಹಾಗೆ ಬೀಸ್ತಾ ಇರ್ತಾನೆ. ಅವರ ಕೆಲಸವನ್ನು ನೀನು ಮಾಡುವುದಕ್ಕಾಗ್ತದೆ? ನಾನು ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಂತ ಅವರಿಗೆಲ್ಲರಿಗೂ ಹೇಳುವ ಕೇಳುವ ಒಂದು ಯಜಮಾನ ನಾನು. ಈಗ ನಾನು ನಿನಗೆ ಯಜಮಾನ ಆಗ್ಬೇಕು ಅಂತ ಬಂದಿದ್ದೇನೆ. ಯಜಮಾನ ಆಗ್ತೀಯಾ? ಕೊಡುವುದಿಲ್ವಾ? ಓಡಿ ಹೋಗಿದ್ದ. ಅಲ್ಲಿ ಹುಲ್ಲು ಬೆಳೆಯುವುದಕ್ಕಿಲ್ಲ. ಅಷ್ಟು ಬೇಗವಾಗಿ ಹೋಗಿದ್ದಾನೆ. ಈಗ ಪೀಠ ಬರಿದಾಗಿದೆ, ಏರಿಕೊಡ್ಬೇಕು. ಹೇಗೆ ಹೇಗೆ 14 ಲೋಕಕ್ಕೆ ವೃಷಭಾಸುರನೆದ್ದೊರೆ. ಸರಿ, ಇನ್ನು ಮುಂದೆ ನಾನು ಹೇಳಿದಂತೆ ನಡೆಯಬೇಕು. ಎಲ್ಲ ನನ್ನ ಮಾತನ್ನು ಯಾರೂ ಮೀರಬಾರದು. ಓಯ್ ಪೀಠ ವೇರಿದ ಕ್ಷಣವೇ ಏನೋ ಒಂದು ಆಗ್ತಾ ಇದೆಯಲ್ಲ. ಅದು ಕೆಲಸ ಮಾಡಿದಲ್ವಾ? ಹೌದು. ಹಸಿವು ಹೆಚ್ಚಾಗುತ್ತಾ ಇದೆ. ಏನಾದ್ರೂ ತಿನ್ನಬೇಕು ಅಂತ ಮನಸ್ಸಿದೆ ನಿನಗೆ. ಅದೇ ಅಲ್ವಾ ತಿನ್ನುವುದೊಂದೇ ಅಲ್ವೋ? ಭೂಮಿಯಲ್ಲಿದ್ದ ಸಮಯದಲ್ಲಿ ಹಸಿವಾದಾಗ ಏನಾದ್ರೂ ತಿನ್ನುವುದಕ್ಕೆ ಸಿಗ್ತದೆ. ಈ ದೇವಲೋಕದಲ್ಲಿ ಏನುಂಟು? ಇದೆಲ್ಲ ಆಗ್ಲಿಕ್ಕಿಲ್ಲ. ಇಲ್ಲಿ ಮೂಸಿ ಬದುಕುವವರು ಅವರು ನಮಗೆ ಮೂಸಿ ಬದುಕುವುದಕ್ಕಾಗ್ತದ? ನಮಗೆ ಏನಾದ್ರೂ ತಿನ್ನಲೇಬೇಕು. ಅದಕ್ಕ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. ಅದು ನೋಡುವುದಕ್ಕೆ ಮಾತ್ರ.
ಮತ್ತೆ ಉಪಯೋಗಕ್ಕೆ ಯಾವುದು ಬರುವುದಿಲ್ಲ. ಓ ಅಲ್ಲಿ ತೆಂಗಿನ ಮರದ ಬೆಳೆದಿದೆ, ಕಲ್ಪವೃಕ್ಷ ಅಂತ ಹೇಳ್ತಾರೆ. ನೋಡುವ ಅದನ್ನೊಂದು ಸಲ ಕುಡಿಲಿಕ್ಕೆ ಆಗ್ತದ? ಆಗುವುದಿಲ್ಲ. ಅದು ಬೆಳೆದಿದೆ, ನಿಂತಿದೆ ಅಷ್ಟೇ. ಅದನ್ನು ನೋಡುವುದಕ್ಕೆ ಮಾತ್ರ, ನಮಗೆ ತಿನ್ನುವುದಕ್ಕೆ ಏನೂ ಸಿಗಲಿಕ್ಕಿಲ್ಲ ಇಲ್ಲಿ. ಹಾಗಾದ್ರೆ ನಾನು ಕಾಡನ್ನು ಸೇರಬೇಕು, ಅದು ಭೂಮಿಗೆ ಇಳಿಬೇಕು. ಭೂಮಿಗೆ ಹೋಗಿ ಕಾಡನ್ನು ಸೇರಿ ಮೃಗ ಬೇಟೆ ಆಡಬೇಕು. ಮಾಂಸ, ಅದರಲ್ಲಿಯೂ ಹಂದಿ ಮಾಂಸ ನಡೀತೇನೆ ನೋಡುವ.